ಅನ್ನ ಪ್ರಸಾದ. ಬಂದವರಿಗೆ ದಾನ ಮಾಡುವುದು. ನಮ್ಮದ್ದದು ಅಪ್ಪನದ್ದು. ಹಾಗಂತ ಹೇಳಿ ನಮ್ಮಪ್ಪ ಮಾಡಿಟ್ಟದ್ದು ಬೇಕಾದಷ್ಟು ಹೇಳಿ ಉಂಟು ಖರ್ಚು ಮಾಡ್ತೇವೆ ನಾವು. ಮಾಡುವುದಿಲ್ಲ. ನಮಗೆ ಬೇಕಾದನ್ನು ಮಾತ್ರ ನಾವು ವ್ಯಯಿಸುವುದು, ಅದಕ್ಕೆ ಬೇಕಾದನ್ನು ಸಂಪಾದಿಸುವುದು. ಹೌದು ಅಲ್ವೇನೋ? ಹೌದು ಮಿತ್ರ, ಇವತ್ತು ನಿನ್ನ ಕರ್ತವ್ಯ ಯಾಕೆ ಗೊತ್ತುಂಟಾ? ಯಾಕೆ? ನಾವು ಬೇಟೆಗೆ ಹೋಗಬೇಕು. ಬೇಟೆಗೆ? ಹೌದು, ಬೇಟೆಯಾಡಬೇಕು. ಕ್ರೂರ ಮೃಗಗಳನ್ನು ಕೊಲ್ಲಬೇಕು, ಮಾಂಸವನ್ನು ತಿನ್ನಬೇಕು, ರಕ್ತವನ್ನು ಕುಡಿಬೇಕು. ತುಂಬಾ ಹೌದು. ಮಂದ ಬೆಳಕಿನಲ್ಲಿ ಮಂದ ಬೆಳಕಿನಲ್ಲಿ ಕುಡಿದು ಹಂದಿಯನ್ನು ತಂದು 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 ಮೃಗಗಳನ್ನು ಕೊಲ್ಲಬೇಕು ಅಂತಾದ್ರೆ ನಮ್ಮ ಮನಸ್ಸು ಗಟ್ಟಿಯಾಗಬೇಕು. ಪ್ರಾಣಿ ಹಿಂಸೆ ಮಾಡಬೇಕು ಎನ್ನುವಂತಹ ಅಳುಕಿ ಇರಬಾರ್ದು. ಅದು ಹೋಗ್ಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ನಾವು ಈ ದಾರಿಯಲ್ಲಿ ಹೋಗಬಾರ್ದು. ಇದು ದಾರಿ ಬೇಡ. ಯಾಕೆ? ಇದು ರಾಜಬೀದಿ. ಹೌದಾ? ಹೌದು. ರಾಜಬೀದಿಯಲ್ಲಿ ನೀವು ಹೋದ್ರೆ ಆಗ್ತದ? ರಾಜಬೀದಿಯಲ್ಲಿ ಹೋದ್ರೆ ನಮ್ಮದೊಂದು ಟಿವಿ. ನಿಮ್ಮ ಟಿವಿ ಇರ್ಲಿ. ರಾಜಬೀದಿಯಲ್ಲಿ ಹೋಗ್ಲಿಕ್ಕಿಲ್ಲ. ರಾಜಬೀದಿಯಲ್ಲಿ ಹೋದ್ರೆ ಏನಾಗ್ತದೆ? ಜನರು ಭಜನೆ ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದು. ರಾಜಬೀದಿಗಳಕ್ಕಿಂತ ಜಗದಾಭಿ ಬಂದ ರಾಜಬೀದಿಗಳಕ್ಕಿಂತ ನಿಮ್ಮ ಬಗ್ಗೆ ಅದ್ಯಾಕೆ ಹಾಗೆ ಹೇಳುದು? ಅದು ನೀವು ಜಗದ ಆದಿದೇವನಾದ ಕಾರಣ ನಿಮ್ಮನ್ನು ಅವರು ಹಾಗೆ ಭಜನೆ ಮಾಡುದು. ನನ್ನಲ್ಲಿ ದೇವರನ್ನು ಕಾಣುತ್ತಾರೆ. ನಿಮ್ಮ ಸಮಾಧಿಯ ಮೇಲೆ ಕುಂದೇ ಬಿಟ್ಟಿಯಲ್ಲ ಮಣ್ಣಿನ ಇದು ಹೀಗೆ ಒಂದು ಎತ್ತರದ ಇದು ಮಾಡುದು. ಮಣ್ಣಿನ ದಿಬ್ಬ ಮಾಡಿ ದಿಬ್ಬದಲ್ಲಿ ನಿಮ್ಮ ಜುಬ್ಬವನ್ನೆಲ್ಲ ಮೂರ್ತಿಯನ್ನು ಮೂರ್ತಿ ಇಟ್ಟು ಆರತಿ, ಕುಣಿತ ಭಜನೆ, ನಗರ ಭಜನೆ ಎಲ್ಲ ನಿಮ್ಮ ಎದುರಿಗೆ. ಅಂತಹ ನೀವು ರಾಜಬೀದಿಯಲ್ಲಿ ಹೋದ್ರೆ ನೋಡಿದವರು ಏನ್ ಹೇಳಿದರು? ಹಾಗಿದ್ರೆ ನಾನೀಗ ಹೊರಗೆ ಹೋಗಬಾರ್ದು, ಅರಮನೆ ಒಳಗೆ. ಹೌದಾ? ಹೋಗೋದಿದ್ರು ಗುಟ್ಟಿನಲ್ಲಿ ನನ್ನಂತವರೊಟ್ಟಿಗೆ ಹೋಗ್ಬೇಕು. ಯಾರಿಗೂ ಪ್ರಚಾರ ಆಗಬಾರ್ದು. ಹೋದ್ರೆ ಏನ್ ಹೇಳ್ತಾರೆ? ನಮ್ಮ ಮಹಾರಾಜರು ಅಲ್ಲಿ ಅವರೊಟ್ಟಿಗೆ ಹೋಗ್ತಾ ಇದ್ರು ಅಂತ ಆಗ್ತಾರೆ. ಹೌದಾ? ಅಲ್ಲ, ಯಾಕೆ ಅಂತ ಈ ವಿಷಯ ಅರ್ಥ ಆಗಿಲ್ಲ. ವಿಷಯ ಉಂಟು, ಅದರಲ್ಲಿ ಉಂಟು ವಿಷಯ. ಆಯ್ತಾ? ನಾವು ಈ ರಾಜಬೀದಿಯನ್ನು ಬಿಡುವ, ಈ ಬದಿಯಲ್ಲಿರುವ ಓಣಿಯಲ್ಲಿ ಹೋಗುವ.
ನಾನು ಓಣಿ ತಿರುಗುವಲ್ಲ. ನೀವು ತಿರುಗುವವರಲ್ಲ ಅಂತ ನನಗೆ ಗೊತ್ತುಂಟು. ಮತ್ತೆ ಅಲ್ಲಿಗೆ ಯಾಕೆ ಹೋಗುದು? ನನಗೆ ಓಣಿ ತಿರುಗುವ ಅಭ್ಯಾಸ ಉಂಟು, ಆದ್ರಿಂದ ಬಂದ. ಅದಕ್ಕೆ ನಾನು ಜಾಸ್ತಿ ಹಾಗಲ್ಲ, ಓಣಿಯಲ್ಲಿ ಸೀದಾ ಹೋದ್ರೆ ಅಲ್ಲಿ ಮಧ್ಯದ ಅಂಗಡಿ. ನಿಮಗೆ ಎಷ್ಟು ಸಲ ಹೇಳಿದೆ ನಾನು, ಮಧ್ಯದಲ್ಲಿ ಯಾವಾಗಲೂ ಅಂಗಡಿ ಇಡಬಾರದು. ಸಾರ್ವಜನಿಕರಿಗೆ ಹೋಗುವುದಕ್ಕೆ ಬರುವುದಕ್ಕೆ ಕಟ್ಟಾಗುತ್ತದೆ. ಅದನ್ನು ಬದಿಗೆ ತೆರವುಗೊಳಿಸಿ. ಮಧ್ಯದ್ದು ಅಂಗಡಿ ಅಲ್ಲ, ಅಂಗಡಿಯ ಮಧ್ಯದ್ದು ಅಮಲು ಅಮಲು ಮಧ್ಯದ ಅಂಗಡಿ. ಅಲ್ಲಿಗೆ ಹೋಗುವ. ಅಲ್ಲಿ ನಾನು ಮೊದಲೇ ಹೇಳಿಟ್ಟಿದ್ದೇನೆ, ನನ್ನ ಯಜಮಾನರನ್ನು ಕರ್ಕೊಂಡು ಬರ್ತೇನೆ. ಮಂದ ಬೆಳಕಿರಲಿ, 2 ಆಸನ ಸಾಕು. ಅದೀಗ ಮಂದ ಬೆಳಕು ಯಾಕೆ? ಮಂದ ಬೆಳಕು ಒಂದು, ಪಕ್ಕ ಯಾರಾದ್ರೂ ಬಂದು ಇಣಿಕೆ ಹೋಗುವವರು ಇದ್ದಾರೆ ಕೆಲವರು, ಅಲ್ಲೆಲ್ಲ ಹೋಗುವುದು ಬಹಳ ಸಮಸ್ಯೆ. ನಾವು ನಮ್ಮ ಕೆಲಸಕ್ಕೆ ಅಂತ ಹೋಗುದು ಒಳ್ಳೆದ್ರಲ್ಲಿ. ಹೋಗುವಾಗ ಯಾರಾದ್ರೂ ನೋಡಿದ್ರೆ ಅವರೊಳಗಿದ್ದು ಅದು ಒಳ್ಳೆ ಕೆಲಸ, ಒಳ್ಳೆದ್ರಲ್ಲಿ ಮಾತಾಡ್ಲಿಕ್ಕೆ ಅಂತ ಹೋಗುದು. ಆಯ್ತಾ? ಆದ್ರಿಂದ ಒಂದಾದಿಕ್ಕೆ. ಇನ್ನೊಂದು, ಕುಡಿದಾದ ಮೇಲೆ ನಮಗೆ ಕಣ್ಣು ಬಿಡುವಾಗ ತುಂಬಾ ಬೆಳಕಿದ್ರೆ ನೀವು ನನಗೆ ಕಣ್ಣು ದೊಡ್ಡದು ಮಾಡಿದ ಹಾಗೆ ಕಾಣುದು, ನಾನು ನಿಮಗೆ ಕಣ್ಣು ದೊಡ್ಡದು ಮಾಡಿದ ಹಾಗೆ ಕಾಣುದು. ಮಾತುಕತೆ, ವ್ಯಾಜ್ಯ, ಪುಸ್ತಕ ಹಾಕಿದ್ರೆ ಮತ್ತೆ ಹೋಗುವ ಒಳ್ಳೇದಾಗ್ತದೆ. ಹೋಗುವ. ಮಂದ ಬೆಳಕು ಹೇಳಿದ್ದೇವೆ, ಮಂದ ಬೆಳಕಿನಲ್ಲಿ ನಾವಿಬ್ಬರು ಕೂತ್ಕೊಳ್ಳುವಾಗ ಅವರಲ್ಲಿ ಹೇಳಿದ್ದೇವೆ, ನಿಮಗೆ ಒಂದು ಇಷ್ಟು, ನನಗೆ ಒಂದು ಇಷ್ಟು. ನನಗೆ ಅನುಭವ ಉಂಟು ಯಾವ ಜಾಗದಲ್ಲಿ, ನನಗೆ ಅನುಭವ ಉಂಟು, ನಿಮಗೆ ಅನುಭವ ಉಂಟಾ? ಅದಕ್ಕೆ ಅನುಭವ ಬರಬೇಕು. ಮತ್ತೆ ನನ್ನ ಒಂದು ಹಿರಿಸ್ಥಳಕ್ಕೆ ಬೆಲೆ ಇಲ್ವಾ? ಹಿರಿತನ ಎಷ್ಟು ವರ್ಷದಿಂದ ನಾನು ಅದರ ಆ ವಿಭಾಗದಲ್ಲಿ ನನ್ನ ಅನುಭವ ನಿಮ್ಮದು ಎಂತದಲ್ಲ. ನಿಮ್ಮ ಅಪ್ಪಯ್ಯನ ಜೊತೆ ಈಗ ಆಯ್ತಾ, ನಿಮಗೆ ಈಗ ಇಷ್ಟು ಸಾಕು, ನನಗೆ ನಿಮಗೆ ಅದಕ್ಕೆ ಬೇಕಾದ ತಂಪು ಪಾನೀಯ, ಆಮೇಲೆ ನೀರು, ಮತ್ತೆ ಕೆಲವರೆಲ್ಲ ಮಣ್ಣಿಗಡ್ಡೆ ತುಂಡು ಆಗ್ತಾರೆ, ನಿಮಗೆ ಬೇಕಾ? ನನಗೆ ಬೇಡ, ಹೊರ ಹೋಗ್ತದೆ ನನ್ನ. ನಿಮಗೆ ಬೇಡ, ಹೊರ ಹೋಗ್ತದೆ ನಿಮ್ಮದು ಕೂಡ, ಮತ್ತೆ ನನಗೆ ಕಷ್ಟ ಆಗ್ತದೆ. ಆಯ್ತಾ? ಮಂಜುಗಡ್ಡೆ ಬೇಕಾದ್ರೆ ಹಾಕಿಕೊಳ್ಳುವ. ಹಾಕಿ ನಿಮ್ಮ ಪಾತ್ರೆ ನಿಮಗೆ, ನನ್ನ ಪಾತ್ರೆ ನನಗೆ, ಒಬ್ಬರ ಪಾತ್ರೆಯನ್ನು ಒಬ್ಬರ ಪಾತ್ರೆಗೆ ತಾಗಿಸಿಕೊಳ್ಳುವ. ಅಷ್ಟು ಜೋರು ತಾಗಿಸ್ಲಿಕ್ಕಿಲ್ಲ, ಮೆಲ್ಲ ಅದು ಒಂದು ನಾವು ಒಟ್ಟಿಗೆ ಇದ್ದೇವೆ, ಒಟ್ಟಿಗೆ ಕುಡಿತಾ ಇದ್ದೇವೆ ಎನ್ನುವುದರ ಸಂಕೇತ ತಾಗಿಸು. ಇನ್ನೊಂದು ತಾಗಿಸಲೇಬೇಕು. ಯಾಕೆ? ಒಂದು ವೇಳೆ ಪಾತ್ರೆಯನ್ನು ತಾಗಿಸದಿದ್ರೆ ಕುಡಿದಾದ ಮೇಲೆ ನಾವು ತಾಗಿ ನೀಡುವ ಸಮಸ್ಯೆ. ಅಪಾಯ ಇಲ್ಲ, ತಗೊಳ್ಳುವುದರಲ್ಲಿ. ಆಯ್ತಾ? ಹಾಗೆ ತಾಗಿಸಿ ಆದ್ಮೇಲೆ ಒಂದೇ ಗುಡ್ಡುಕು ಗುರಿ ಅಂತ ಇಲ್ಲಿ ಹೃದಯಕ್ಕೆ ಬಂದು ಮುಟ್ಟಬೇಕು. ಇಲ್ಲಿಗೆ ಹೃದಯಕ್ಕೆ ಉಂಟಂತೆಯ ಹೇಳಿದ್ದಾರೆ, ಹೃದಯ ಉಂಟು ಅಂತ ಹೇಳಿದ್ದಾರೆ ಅವರು. ಅದು ಮಾಡಿದೆ, ಹೃದಯ ಉಂಟು, ಅದು ಪೂರ್ತಿ ಹೇಳಿಲ್ಲ, ಸರಿಯಾಗ್ತದೆ ಅಂತ ಹೇಳ್ತಾರೆ. ಅದು ನಮ್ಮ ಕುಟುಂಬ. ಹಾಗೆ ಕಿವಿಯಲ್ಲಿ ಸೈನ್ಯ ಅಂತ ಹೋದವರು, ಅದು ಕಿವಿಯಲ್ಲಿ ಹೋಗುದು. ಅದರ ಅವಸ್ಥೆ ಗೊತ್ತಿಲ್ಲ ನಿಮಗೆ. ಅದು ನೀರು ಹಾಕದೆ ತಗೊಂಡ್ರೆ ಕಿವಿಯಿಂದ ಅಂತ ಎಲ್ಲೆಲ್ಲಿಂದ ಹೋಗದೆ ಆಯ್ತಾ? ಒಂದೇ ಗುಟ್ಟಿಗೆ ಹೇಳಿ, ನನಗೆ ನಕ್ಕಲಿಕ್ಕೆ ಉಪ್ಪಿನಕಾಯಿ, ನಿಮಗೆ ಉಪ್ಪಿನ ಬೇಡ, ನೀವು ನಿಮಗೆ ಹಂದಿಯಿಂದ ತಯಾರಿಸಿದ ಖಾದ್ಯ ಖಾಲಿ ತಿನ್ನಿ, ಆಮೇಲೆ ಅದನ್ನೆಲ್ಲ ತಿಂದು ತೇಗಿ ನಾವು ನೇರವಾಗಿ ಕಾಡಿಗೆ ಹೋಗಲೇಬೇಕು. ಯಾಕೆ? ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತದೆ ಅಂತೆ. ಮತ್ತೆ ಕಾಡಿನಲ್ಲಿ ಸೊಪ್ಪಲ್ಲದೆ ಮತ್ತೆಲ್ಲಿಯೋ ಹಾಗೆಲ್ಲ ಮತ್ತೆ ತಲೆಗೂದಲು ತುಂಬಾ ಹೋಗಿದೆ. ನೀನು ಯಾರ ತಲೆ ಕೂದಲ ಬಗ್ಗೆ ಹೇಳುದು? ಅದು ಒಳಗೆ ಹೋದ ಮೇಲೆ ನೋಡುವ ಬಿಟ್ಟಿಸಿ ಈಗ ಅಂಟಿಸಿದ್ದ
ಸಿದ್ಧ ಇಲ್ಲೆಲ್ಲ. ಹೌದೌದು. ಹಾ. ಅದು ನನ್ನ ಪಕ್ಕದ ಮನೆಯ ಲೀಲಕ ಹೇಳಿದ್ದಾರೆ. ಹಾ. ಆ ಸೊಪ್ಪನ್ನು ಜಜ್ಜಿ ಹಚ್ಚಿದ್ರೆ ಹಾ. ಕೂದಲು ದಷ್ಟಪೃಷ್ಠವಾಗಿ ಬೆಳೆಯುತ್ತದೆ. ಓ ಹೋ 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 ಹೌದಾ. ಹಾಗಾಗಿ ಆ ಒಂದು ಸೊಪ್ಪನ್ನು ಹುಡುಕಿಕೊಂಡು ಬರುವ. ಸರಿ, ನಿನ್ನ ಕೆಲಸ ನೀನು ಮಾಡು, ಆಯ್ತು. ನನ್ನ ಕೆಲಸಕ್ಕೆ ನಾನು ಹೊರಡ್ತೇನೆ. ಆಯ್ತು. ಜೊತೆಯಾಗಿ ಹೊರಡುವ.